ಪಂಜಾಬ್ನಲ್ಲಿ ಪ್ರಧಾನಿ ಮೋದಿ ಭದ್ರತಾ ವೈಫಲ್ಯ ಖಂಡಿಸಿ ಕಾಂಗ್ರೆಸ್ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆ ಇಂದು ಕೂಡ ಮುಂದುವರೆದಿದೆ. ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ಪದಗ್ರಹಣ ಸಮಾರಂಭದ ವೇಳೆ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಇಂದು ಕೂಡ ಯತ್ನಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರತಿಭಟನೆ ಮೂಲಕ ಅಡ್ಡಿಪಡಿಸಲು ಬಂದಾಗ ಕಾಂಗ್ರೆಸ್ ಕಾರ್ಯಕರ್ತರು ಕ್ರಿಯೆಗೆ ಪ್ರತಿಕ್ರಿಯೆ ತೋರಿದ್ದಾರೆ. ಆದರೆ ಪೊಲೀಸರು ಅದಕ್ಕೆ ಅವಕಾಶ ಕೊಡದೆ ಬಿಜೆಪಿಯ ಪ್ರತಿಭಟನಾಕಾರರನ್ನು ಬಂಧಿಸಿದ್ದಾರೆ. ಪಂಜಾಬ್ನಲ್ಲಿ ಅಲ್ಲಿನ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅವರ ಕಾರಿನಲ್ಲಿ ಅರ್ಧ ತಾಸು ಕಾಯುವಂತೆ ಮಾಡಿದ ಘಟನೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ದಿವಂಗತ ಇಂದಿರಾ ಗಾಂಧಿ ಅವರು ಅವರ ಅಂಗರಕ್ಷಕರಿಂದ ಹತ್ಯೆಗೆ ಒಳಗಾದಾಗ ನಾವು ಆಘಾತ ವ್ಯಕ್ತಪಡಿಸಿದ್ದೇವೆ, ನಮ್ಮ ನೋವು ತೋಡಿಕೊಂಡಿದ್ದೇವೆ. ಪ್ರಧಾನಿ ಹುದ್ದೆಗೆ ಕಾಂಗ್ರೆಸ್ ಅವಮಾನ ಎಸಗಿದೆ ಎಂದು ಬಿಜೆಪಿ ನಾಯಕರು ದೂರಿದ್ದಾರೆ. ನಮ್ಮ ದೇಶದ ಪ್ರಧಾನಿಯವರಿಗೆ ಯಾವ ರೀತಿಯ ರಕ್ಷಣೆ ಮೊದಲಿತ್ತು, ಇವಾಗ ಯಾವ ರೀತಿ ಇದೆ ಎನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರ ಅಂಗರಕ್ಷಕರಿದ್ದರೆ ಅದೇ ಆದಂಥ ಸಂದರ್ಭದಲ್ಲಿ ಬೇಸರವನ್ನು ನಾವು ವ್ಯಕ್ತಪಡಿಸಿದ್ದೇವೆ, ನಮ್ಮ ನಾಯಕರು ವ್ಯಕ್ತಪಡಿಸಿದ್ದೇವೆ. ಭದ್ರತಾ ಲೋಪದಿಂದ ಅಂಗರಕ್ಷಕರಿಂದ ಅವರು ಭಾರತೀಯ ಜನತಾ ಯುವ ಮೋರ್ಚಾ ಮಂಗಳೂರು ನಗರ ಉತ್ತರ ಭಾರತದಿಂದ ಈ ಒಂದು ಸುರತ್ಕಲ್ನ ಗೋಂಗಾಸ್ ಕಾಲೇಜಿನ ಬಳಿ ನಿಜವಾಗಿ ಕೂಡ ನಾವು ಶ್ರೀನಿವಾಸ್ ಮಲ್ಯ ಅಲ್ಲಿ ನಾವು ಪ್ರತಿಭಟನೆ ಮಾಡಬೇಕಿತ್ತು. ಆದರೆ ನಮಗೆ ನಮ್ಮ ಆರಕ್ಷಕರ ಒಂದು ಒತ್ತಾಯದ ಮೇರೆಗೆ ನಾವು ಇಲ್ಲಿ ಒಂದು ಸಾಂಕೇತಿಕವಾಗಿ ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಜಾಬಿನ ಏನು ಕಾಂಗ್ರೆಸ್ ಸರ್ಕಾರ ಉಂಟು ಅವರಿಗೆ ನಿಜವಾಗಿ ಕೂಡ ನಾವು ಇನ್ನು ಮುಂದಕ್ಕೂ ಕೂಡ ಮೋದಿಯವರು ಪಂಜಾಬ್ಗೆ ಬರ್ತಾರೆ, ನಿಮಗೆ ತಾಕತ್ತಿದ್ರೆ ನಿಲ್ಲಿಸಬೇಕು ನಾಯಿಗಳೇ. ಕಾಂಗ್ರೆಸ್ನ ಪಂಜಾಬ್ ಸರ್ಕಾರಕ್ಕೆ ನಾವು ಸವಾಲಿಸುತ್ತಿದ್ದೇವೆ, ತಾಕತ್ತಿದ್ದರೆ ನಿಲ್ಲಿಸಬೇಕು. ಮೋದಿಯವರನ್ನು ಕೇವಲ ಪ್ರಧಾನಮಂತ್ರಿ ಪಕ್ಷದ ಪ್ರಧಾನಮಂತ್ರಿ ಅಲ್ಲ, ಬಿಜೆಪಿ ಸರ್ಕಾರದಲ್ಲ, ಇಡೀ ದೇಶದ ಪ್ರಧಾನಮಂತ್ರಿ